ಓಂ. ಹರಿ ಗೋವಿಂದ ಹರಿ ಗೋವಿಂದ ಹರಿನಾರಾಯಣ ಹರಿ ಓಂ. ಹರಿನಾರಾಯಣ ಹರಿ ಓಂ. ಈಗ ಸ್ವಾಗತ ಭಾಷಣ ಮಾಡಲಿದ್ದಾರೆ ಸನತ್ಕುಮಾರ್ ರಾವ್. ಈ ಸನ್ಮಾನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ನಮ್ಮ ಜಿಲ್ಲಾ ಸಂದೇಶರಾಗಿರುವಂಥ ಡಾಕ್ಟರ್ ಮುರಾರಿ ಮೋಹನ್ ಸುಂದರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪೂರಕ ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿ ಈ ಸಭೆಯ ಮುಖ್ಯ ರೂವಾರಿಯಾಗಿರುವಂಥ ಪರಿಸರ ಪ್ರೇಮಿಯಾಗಿರುವಂಥ ಶ್ರೀ ಮಾಧವ ಕುಲಾಲ್ ಇವರಿಗೆ ಸಹ ನಿಮ್ಮೆಲ್ಲರ ಪರವಾಗಿ. ಅದೇ ರೀತಿ ನಮ್ಮ ಉಪಸಮಾದೇಶರಾಗಿರುವಂಥ ಶ್ರೀ ರಮೇಶ್ ಅವರು ಸಹ ಕಾರ್ಯಕ್ರಮದಲ್ಲಿದ್ದಾರೆ. ಇವರಿಗೆ ಸಹ ನಿಮ್ಮೆಲ್ಲರ ಪರವಾಗಿ ಪೂರಕ ಸ್ವಾಗತ. ಅದೇ ರೀತಿ ಕಚೇರಿಯ ಅಧೀಕ್ಷಕರಾಗಿರುವಂಥ ಶ್ರೀ ರತ್ನಾಕರ್ ಅವರು ಸಹ ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ. ಅದೇ ರೀತಿ ಪ್ರಥಮ ದರ್ಜೆ ಸಹಾಯಕಿಯಾಗಿರುವಂಥ ಶ್ರೀ ಅನಿತಾ ಮೇಡಮ್ ಸಹ ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಪೂರಕ. ಅದೇ ರೀತಿ ಬಂಟ್ವಾಳ ಘಟಕದ ಪ್ರಭಾರ ಘಟಾಧಿಕಾರಿ ಆಗಿರುವಂಥ ಶ್ರೀ ಎತ್ತಪ್ಪ ಅವರು ಸಹ ನಮ್ಮ ಜೊತೆ ಇದ್ದಾರೆ. ಅವರಿಗೆ ಸಹ ಅದೇ ರೀತಿ ಹೊಸಕೊರನ ಶಿವ ಅವರಿಗೆ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಎಲ್ಲರಿಗೂ ಇಲ್ಲಿ ಹೇಳಿರುವ ಎಲ್ಲ ಕಾರ್ಯಕ್ಷಕರ ಸಿಬ್ಬಂದಿಗಳು ಸಹ ನಿಮ್ಮೆಲ್ಲರ ಪರವಾಗಿ ಪೂರ್ವಕ ಸ್ವಾಗತವನ್ನು ಬಯಸುತ್ತಾರೆ. ಸನ್ಮಾನ ಕಾರ್ಯಕ್ರಮ ಮಾಡುವಾಗ ಮಾಡಿದಾಗ ಸನ್ಮಾನಗೊಂಡವರಿಂದ ನಮ್ಮ ಇಲಾಖೆ ಗೌರವ ಹೆಚ್ಚುತ್ತದೆ ಅನ್ನುವ ಭಾವನೆಯಿಂದ ಈಗ ನಾವು ಯಾವ ಕಾಲಘಟ್ಟದಲ್ಲಿ ಇದ್ದೇವೆ ಅಂತ ಹೇಳಿದರೆ, ಒಂದು 100 ರೂಪಾಯಿಗಾಗಿ ಕೊಲೆಯಾಗುವಂಥ ಕಾಲ. ಒಂದು ಯಾರ ಕೈಯಲ್ಲಿ ಒಂದು 100 ರೂಪಾಯಿ ಇದ್ದರೆ ಅವನನ್ನು ಮರ್ಡರ್ ಮಾಡಿ ಹಣವನ್ನು ಕಿತ್ತುಕೊಂಡು ಹೋಗುವಂಥ ಒಂದು ವ್ಯಾವಹಾರಿಕ ಜಗತ್ತಿನಲ್ಲಿ ನಾವು ಬದುಕ್ತಾ ಇದ್ದೇವೆ. ಅಂತಹ ವ್ಯಾಪಾರೀಕರಣಗೊಂಡ ಜಗತ್ತಿನಲ್ಲಿ ಇವತ್ತು ನಮ್ಮ ಇಲಾಖೆಯ ಒಬ್ಬ ಗೃಹ ರಕ್ಷಕರು ಅವರು ಇಲಾಖೆಯಲ್ಲಿ ಕೆಲಸ ಮಾಡುವಾಗ, KSRTCನಲ್ಲಿ ಕೆಲಸ ಮಾಡುವಾಗ ಅವರಿಗೆ ಬಿದ್ದು ಸಿಕ್ಕಿದಂತಹ ಒಂದು ಪರ್ಸ್ನಲ್ಲಿ 50,000 ರೂಪಾಯಿಗಿಂತ ಜಾಸ್ತಿ ಹಣ ಹಾಗೂ ಒಂದು ನೆಕ್ಲೆಸ್ ಇತ್ತು. ಅದನ್ನು ಅತ್ಯಂತ ಪ್ರಾಮಾಣಿಕವಾಗಿ ಆ ಕ್ಷಣದಲ್ಲಿ ಯಾವುದೇ ಗೊಂದಲಕ್ಕೊಳಗಾಗದೆ ಅದನ್ನು ಅವರ ವಾರಸುದಾರರಿಗೆ ತಲುಪಿಸಿ ಪ್ರಾಮಾಣಿಕತೆಯನ್ನು ಮತ್ತು ಸಾಮಾಜಿಕ ಬದ್ಧತೆಯನ್ನು ಮೆರೆದಿರುವಂತಹ ನಮ್ಮ ಬಂಟ್ವಾಳ ಘಟಕದ ಶಿವಶೆಟ್ಟಿಗಾರ್ ಅವರನ್ನು ನಮ್ಮ ಇಲಾಖೆಯ ಪರವಾಗಿ ನಾನು ಹೃದಯಪೂರ್ವಕವಾಗಿ ಒಬ್ಬ ವ್ಯಕ್ತಿ ಎಷ್ಟು ಸಂಸ್ಕಾರವಂತ ಅಂತ ಹೇಳಿ, ಒಬ್ಬ ಎಷ್ಟು ಕಲ್ತರೂ ಸಹ ಅವನಿಗೆ ಸಂಸ್ಕಾರ ಬರಬೇಕಂತ ಏನಿಲ್ಲ, ಸಂಸ್ಕೃತಿ ಬರಬೇಕಂತಿಲ್ಲ. ನಮ್ಮ ಕಲ್ಚರ್ ಹೇಗಿರ್ಬೇಕಂದ್ರೆ, ಯಾರು ನಮ್ಮನ್ನು ಗಮನಿಸದೇ ಇರುವಾಗ ನಾವು ಹೇಗೆ ಬಿಹೇವ್ ಮಾಡ್ತೇವೆ ಅದು ನಮ್ಮ ಕಲ್ಚರ್ ಆಗಿರಬೇಕು. ಇಂತಹ ನಿಟ್ಟಿನಲ್ಲಿ ತನಗೆ ಸಿಕ್ಕಿದಂತಹ 1000 ರೂಪಾಯಿ ಇರುವಂತಹ ಪರ್ಸ್ ಪ್ಲಸ್ ನೆಕ್ಲೆಸನ್ನು ಅದರ ವಾರಸುದಾರಕ್ಕೆ ಹಿಂದಿರುಗಿಸಿ ನಮ್ಮ ಇಲಾಖೆಯ ಗೌರವವನ್ನು ತಾವು ಹೆಚ್ಚಿಸಿದ್ದೀರಾ. ನಿಮ್ಮಂಥ ಗೃಹ ರಕ್ಷಕರೇ ನಮ್ಮ ಸಮಾಜದ ಆಸ್ತಿ ಮತ್ತು ನಮ್ಮ ಇಲಾಖೆಯ ಬಹುದೊಡ್ಡ ಆಸ್ತಿ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ಸೊ ನಮಗೆ ವಿಷಯ ತಿಳಿದಾಗ ಒಂದಷ್ಟು ದಿನಗಳ ಡಿಲೇ ಆಗಿತ್ತು. ಸೊ ನನಗೆ ವಿಷಯ ತಿಳಿದ ಕೂಡಲೇ ನಾವು ಕೇಂದ್ರ ಕಚೇರಿಗೆ ನಾವು ಅದನ್ನು ಬರೆದಿದ್ವಿ. ಕೇಂದ್ರ ಕಚೇರಿಯು ಸಹ ತಮ್ಮ ಈ ಸೇವೆಯನ್ನು, ತಮ್ಮ ಈ ಬದ್ಧತೆಯನ್ನು, ಸಾಮಾಜಿಕ ಕಳಕಳೆಯನ್ನು ಗುರುತಿಸಿದೆ ಹಾಗೂ ನಿಮಗೆ ನಗದು ಬಹುಮಾನವನ್ನು ಸಹ ಘೋಷಿಸಿದೆ. ಅದರ ಚೆಕ್ ಬಂದ ಕೂಡಲೇ ನಾವು ನಿಮಗೆ ಹಸ್ತಾಂತರಗೊಳಿಸ್ತೇವೆ. ನಿಮ್ಮಂಥವರನ್ನು ಗುರುತಿಸಿ, ನಿಮ್ಮಂಥವರನ್ನು ನಾನು ಇಲ್ಲದಿದ್ದರೆ ಅದು ನಮ್ಮ ಇಲಾಖೆಯಿಂದ ತಪ್ಪು ನಡೀತದೆ. ನಿಮ್ಮಂಥವರನ್ನು ಗುರುತಿಸಿ ಬೇರೆ ಗೃಹ ರಕ್ಷಕರು ಸಹ ನಿಮ್ಮನ್ನು ರೋಲ್ ಮಾಡೆಲ್ ಆಗಿ ಇಟ್ಕೊಂಡು ಬೇರೆಯವರು ಇದೇ ರೀತಿ ಬಿಹೇವ್ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು, ಒಂದು ಸಂದೇಶವನ್ನು ನಾವು ಸಮಾಜಕ್ಕೆ ನೀಡಬೇಕಾದ ಅನಿವಾರ್ಯತೆ ಇದೆ. ಆ ಕಾರಣದಿಂದ ನಾನು ರಮೇಶ್ ಅವರಿಗೆ ಹೇಳಿದೆ, ಅವರಿಗೆ ಒಂದು ಸನ್ಮಾನ ನಾವು ಮಾಡಬೇಕು ಅಂತ ಹೇಳಿ. ರಮೇಶ್ ಇಮಿಡಿಯೇಟ್ಲಿ ಹೌದು ಸರ್ ಮಾಡೋಣ ಅಂತ ಹೇಳಿ ನಾವೆಲ್ಲ ಇವತ್ತು ಸೇರಿದ್ದೇವೆ. ಬಹುಶಃ ಇವತ್ತು ಮಳೆಗಾಲ, 2-3 ದಿವಸದಿಂದ ಬಹಳಷ್ಟು ಮಳೆ ಬರ್ತಾ ಇದೆ. ನಮ್ಮ ಎಲ್ಲ ಗೃಹ ರಕ್ಷಕರು ಸಹ ಕರ್ತವ್ಯದಲ್ಲಿದ್ದಾರೆ. ಸೊ ತಾವು ನಮ್ಮ ಆತ್ಮೀಯ ಆಹ್ವಾನಕ್ಕೆ ಹೋಗಲು ಬಂಟ್ವಾಳದಿಂದ ಬಂದಿದ್ದೀರಾ. ಇವತ್ತು ನಮ್ಮ ಇಲಾಖೆ ಪರವಾಗಿ ನಾವೆಲ್ಲ ಸೇರಿ ನಿಮಗೆ ಗೌರವಿಸ್ತೇವೆ. ನಮ್ಮ ಗೌರವವನ್ನು ಸ್ವೀಕರಿಸಿ, ನಮ್ಮ ಇಲಾಖೆ ಗೌರವವನ್ನು ಹೆಚ್ಚಿಸಿ ಅಂತ ಹೇಳಿ ಮುಂದೆಯೂ ಸಹ ಹೆಚ್ಚಿನ ಎಲ್ಲ ಗೃಹ ರಕ್ಷಕರು ಇವರನ್ನು ಒಂದು ರೋಲ್ ಮಾಡೆಲ್ ಆಗಿ ತೆಗೆದುಕೊಂಡು ಇಲಾಖೆಯ ಗೌರವವನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡಲಿ ಅಂತೇಳಿ ಹಾರೈಸುತ್ತಾ ಮಗದೊಮ್ಮೆ ನಿಮಗೆ ಅಭಿನಂದನೆ ಸಲ್ಲಿಸಿ
ಫಸ್ಟಿಗೆ ನಾನು ಸೇರುವಾಗ ಮೂಡುಬಿದ್ರೆಯಲ್ಲಿ ವನ ಮಹೋತ್ಸವ ಕಾರ್ಯಕ್ರಮ ಇತ್ತು. ಆಗ ನಮ್ಮ ಕಮಾಂಡರ್ ಬಂದಿದ್ದರು. ಆಗ ನಮ್ಮ ಕ್ಲಾಸ್ಮೇಟ್ ವಿನಯ್ ಕುಮಾರ್ ಜೈನ್ ಅಂತಿದ್ದರು. ಅಲ್ಲಿ ಯೂನಿಟಿ ಆಫೀಸರ್ ಪಾಂಡರಾಜ್ ಜೈನ್ ಅವರ ಮುಖಾಂತರ ಪರಿಚಯ ಮಾಡಿ ನನಗೆ ಸೇರಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅವತ್ತು ಕೇಳಿದೆ. ಫಸ್ಟ್ ಬಂದು ಕೇಳಿದ್ದೆ ನಮ್ಮ ಕಮಾಂಡರ್, ಅವರಿಗೆ ಬಿಟ್ಟ ಗೊತ್ತಿಲ್ಲ. ಆಗ ಪಾಂಡರಾಜರು ಹೇಳಿದ್ರು ಅವ್ರು ಆಗ್ತದೆ ಅವ್ರು ಬಿಟ್ಟ ಅಂತ ಹೇಳಿದ್ರು. ಆಗ ಇವರು ಹೇಳಿದರು ಅವ್ರು ಕೊಡಿ ಅಂತ. ಆಮೇಲೆ ಅರ್ಜಿಯನ್ನು ಕೊಟ್ಟರೆ ಬಂತು ಮತ್ತು ಒಂದು ವರ್ಷ ನಾನು ಮುಂದೆ ಹೋಗಿದೆ. ಆಗ ನಮ್ಮ ಶ್ರೀನಿವಾಸರಿಗೆ ಕರೆ ಮಾಡಿದ್ರು, ನೀವು ಅದಕ್ಕೆ ಸೇರಿ ಅಂತ. ಪುನಃ ಅವರೇ ಅರ್ಜಿ ಕೊಟ್ಟು ಮತ್ತೆ ನಾನು ಅದಕ್ಕೆ ಸೇರಿಸಿದೆ. ಹಾಗೆ ಮೊನ್ನೆ ಅದು KSRTC ಕೆಲಸ ಸಿಕ್ಕಿದ ಮೇಲೆ ಅದೇ 1-2 ತಿಂಗಳ ಆಗ್ತಾ ಇರುವಾಗ ಒಂದು 7 ಗಂಟೆಯ ಹೊತ್ತಿಗೆ ಬಸ್ಸಲ್ಲಿ ಬಿತ್ತಪಡಿಸಿ ನನಗೆ ಗೊತ್ತಿರಲಿಲ್ಲ, ನಾನು ನೋಡ್ಕೊಂಡು ಹೋಗ್ತಿದ್ದೆ. ಬಿತ್ತಪಡಿಸಿ ನೋಡುವಾಗ ಇತ್ತು. ಅದು ಅಡವಿಟ್ಟ ಬಂಗಾರ ಅಡವಿಟ್ಟು ತಿರುಗಿಟ್ಟ ಆಗಿರ್ಬೋದು. ಅದರಲ್ಲಿ ಬ್ಯಾಕ್ ಸೈಡಲ್ಲಿ ಫೋನ್ ನಂಬರ್ ಇತ್ತು. ಅದಕ್ಕೆ ಫೋನ್ ಮಾಡಿದ ಕೂಡಲೇ ಅವರು ತಿರುಗಿಸಿ ಬಂದರು. ಅವ್ರು ಕೂಗ್ತಿದ್ರು, ಮತ್ತೆ ಕೊಟ್ಟೆ. ಅವ್ರು ನನಗೆ 2,000 ರೂಪಾಯಿ ಕೊಟ್ಟರು. ಮತ್ತು ನಾನು ಎಂಥದ್ದು ನನ್ನ ಡೀಟೇಲ್ಸ್ ಎಲ್ಲ ಕೇಳಿದ್ರು, ಹೇಳಿದೆ ವಿಷಯ ಅಂತ. ಮತ್ತು ನಾನು ಒಂದು ಸ್ವಲ್ಪ ಕಾಪಿ ಕೆಲಸ ಎಲ್ಲ ಸ್ವಲ್ಪ ಮಾಡಿದ್ದೆ. ಅದು ಸ್ವಲ್ಪ ಇದೆಲ್ಲ ಎಲ್ಲ ಸ್ವಲ್ಪ ಇದಾಗಿತ್ತು. ಮತ್ತು ನಾವು ಕಮಾಂಡರ್ ಅವರಿಗೆ ಧನ್ಯವಾದ, ಅಭಿನಂದನೆ ಹೇಳ್ತೇವೆ. ಅವರೇ ನಮ್ಮನ್ನು ಕೆಲಸಕ್ಕೆ ಸೇರಿಸಿ ಬರ್ತಿದ್ರು. ಹಾಗೂ ಶ್ರೀನಿವಾಸರವರು ಮುತುವರ್ಜಿವಹಿಸಿ ನನ್ನ ಅರ್ಜಿಯನ್ನು ಎಲ್ಲ ಕರೆಕ್ಟ್ ಮಾಡಿಕೊಟ್ಟಿದ್ರು. ಅವರು ಯಾವುದಕ್ಕೂ ನಾವು ಕೆಲಸ ಮಾಡುವಾಗ ಸ್ವಲ್ಪ ಒಬ್ಬರಿಗೆ ಚಿರಋಣಿಯಾಗಿ ಕೆಲಸ ಮಾಡಬೇಕು. ಈಗ ಧರ್ಮಸ್ಥಳದ ಲಕ್ಷದೀಪ ಮಾಡುವಾಗ ಕೆಲವು ಜನ ಹೇಳ್ತಾರೆ, ಮಾಡ್ತಾರೆ. ಅದನ್ನು ಕೂಡ ನಾವು ಗಮನಿಸಬೇಕು. ಈಗ ನಮ್ಮ ಜೋರಿದ್ದಾರೆ ಅಂತ ಹೇಳ್ತಾರೆ, ಜೋರಿಲ್ಲ, ನಿಜವಾಗಿ ಹಾಗೆ ಇರಬೇಕು. ಕರ್ತವ್ಯದ ಬದ್ಧತೆ, ಸಮಾಜದ ಋಣ ಅಥವಾ ಸಮಾಜದಲ್ಲಿ ನಾವು ಏನು ಹೇಗಿರಬೇಕು, ಸಮಾಜದಲ್ಲಿ ಕರ್ತವ್ಯದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಸಮಾಜ ನಮ್ಮನ್ನು ಗಮನಿಸ್ತಾರೆ. ಆರಕ್ಷಕರಿರ್ಬೋದು, ಹೋಮ್ ಗಾರ್ಡ್ಸ್ ಇರ್ಬೋದು, ಬೇರೆ ಯಾವುದೇ ಕರ್ತವ್ಯದಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ಸಮಾಜ ನೋಡ್ತದೆ. ಅವರು ಯಾವ ರೀತಿ ವರ್ತಿಸ್ತಾರೆ, ಯಾವ ರೀತಿ ಸಮಾಜಕ್ಕೆ ಅವರಿಂದ ಸೇವೆ ಸಲ್ತದೆ. ನಾನು ಆರೂರವರು ಕಮಾಂಡೆಂಟ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಕೂಡ ಒಬ್ಬ ಹೋಮ್ ಗಾರ್ಡ್ ಆಗಿ ಸಮಾಜದಲ್ಲಿ ಗೌರವವನ್ನು ಪಡೆದಿದ್ದೆ. ಅತ್ಯಂತ ದೊಡ್ಡ ಸಮಾರಂಭ ಇರ್ಬೋದು, ಸಣ್ಣ ಸಮಾರಂಭ ಇರ್ಬೋದು, ಅಥವಾ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಪಾಯಿಂಟ್ ಇರ್ಬೋದು, ಅಲ್ಲಿ ನಾವು ಹೇಗೆ ಸಮಾಜಕ್ಕೆ ಯಾವ ರೀತಿ ಕರ್ತವ್ಯದ ಬದ್ಧತೆಯನ್ನು ನಾವು ತೋರಿಸ್ತೇವೆ, ಅದರ ಮುಖಾಂತರ ನಮಗೆ ನಮ್ಮ ಇಲಾಖೆಗೆ, ನಾವು ನಮ್ಮ ರಾಜ್ಯಕ್ಕೆ ಅಥವಾ ನಮ್ಮನ್ನು ನೇಮಿಸಿರ್ತಕ್ಕಂಥ ಸರಕಾರಕ್ಕೆ ಒಂದು ಒಳ್ಳೆಯ ಹೆಸರು ಬರ್ತದೆ. ಆ ಒಂದು ಬದ್ಧತೆಯನ್ನು ತೋರಿಸಿರ್ತಕ್ಕಂಥ ಬಂಟ್ವಾಳದ ನಮ್ಮ ಹೋಮ್ ಗಾರ್ಡ್ಗೆ ಇವತ್ತು ಸನ್ಮಾನವನ್ನು ನೆರವೇರಿಸಿದ್ದು ಕೂಡ ಬಹಳ ಒಂದು ಸಂತೋಷದಾಯಕ. ಇಲಾಖೆಗೆ ಒಂದು ದೊಡ್ಡ ಗೌರವವನ್ನು, ಹೆಸರನ್ನು ತಂದುಕೊಟ್ಟಿದ್ರಿ ತಾವು. ಎಲ್ಲರಲ್ಲಿ ಕೂಡ ಹೀಗಿದೆ. ಏನಂತ ಹೇಳಿದರೆ, ನನ್ನಿಂದ ಒಂದು ದೊಡ್ಡ ಒಂದು ಸಾಧನೆ ಆಗಬೇಕು, ಪ್ರತಿಯೊಂದು ಕ್ಷಣವನ್ನು ಕೂಡ ಒಬ್ಬ ಅಧಿಕಾರಿ ವಿನಿಯೋಗಿಸ್ತಾನೆ. ಅದಕ್ಕೋಸ್ಕರ ತಡಕಾಡ್ತಾನೆ ಕೂಡ. ಎಲ್ಲಿ ನನಗೆ ಒಂದು ಅವಕಾಶ ಸಿಗ್ತದೆ ಅನ್ನೋದು, ನಿಮಗೆ ಆ ಒಂದು ಅವಕಾಶವನ್ನು ಸಿಕ್ಕಿದೆ ಅಂದರೆ ಅವರು ಕಳ್ಕೊಂಡವರು ಆ ತಕ್ಷಣ ನಿಮ್ಮ ಕೈಗೆ ಸಿಕ್ಕಿದ ತಕ್ಷಣ ನೀವು ಅವರಿಗೆ ಆ ಒಂದು ಮುಟ್ಟಿಸುವ ಕೆಲಸವನ್ನು ತಾವು ಮಾಡಿದ್ದೀರಿ. ಇದು ಸೇವಾ ಬದ್ಧತೆಯನ್ನು ನಿಮ್ಮಲ್ಲಿ ಕಂಡುಕೊಂಡಂಥ ಒಂದು ರೀತಿ. ಇಲಾಖೆ ನಿಮ್ಮನ್ನು ಗುರುತಿಸಿದೆ. ಆ ಮೂಲಕ ಇವತ್ತು ಸನ್ಮಾನವನ್ನು ಪಡೆದಿದ್ದೀರಿ. ಪ್ರತಿಯೊಂದು ಗೃಹ ರಕ್ಷಕ ದಳದ ಸಿಬ್ಬಂದಿ ಕೂಡ ಕರ್ತವ್ಯದ ದೃಷ್ಟಿಯಲ್ಲಿ ಅತ್ಯಂತ ಪ್ರಾಮಾಣಿಕ ಮತ್ತು ಶಿಸ್ತುಬದ್ಧವಾಗಿ ಸಮಾಜದಲ್ಲಿ ನಡ್ಕೊಳ್ತಾರೆ. ಅದು ನಮ್ಗೆ ಗೊತ್ತಿದೆ. ಅವರ ಆ ಸೇವಾ ದೃಷ್ಟಿ ಹೇಗಿರುತ್ತೆ ಅಂದರೆ, ಅವರು ಒಂದು ಪಾಯಿಂಟಲ್ಲಿ ನಿಯೋಜನೆ ಆಗಿದ್ದ ತಕ್ಷಣದಲ್ಲಿ ಅವರಿಗೆ ಕೊಟ್ಟಿರತಕ್ಕಂಥ ಜವಾಬ್ದಾರಿ ಏನಿದೆ ಅವರು ಅದನ್ನು ನಿಭಾಯಿಸ್ತಾರೆ. ಮತ್ತು ಆ ಕರ್ತವ್ಯದಲ್ಲಿ ಅವರು ಯಶಸ್ಸನ್ನು ಕಾಣ್ತಾರೆ ಅನ್ನುವಂಥ ನಂಬಿಕೆ ನನ್ನಲ್ಲಿ ಇದೆ. ಯಾಕಂತ ಹೇಳಿದರೆ, ನಾನು
ಕೇಂದ್ರದ ಸಾರ್ವತ್ರಿಕ ಎಲೆಕ್ಷನ್ ಆಗಿರ್ಬೋದು, ಪ್ರಧಾನಮಂತ್ರಿಗಳು ಬಂದಾಗ ನನ್ನನ್ನು ಅವರ ಹತ್ತಿರದಲ್ಲಿ ನಿಯೋಜನೆ ಮಾಡಿ ಆಗಿನ ಕಮಾಂಡೆಂಟ್ ಅವರು ನನ್ನನ್ನು ಅಷ್ಟು ಪ್ರೀತಿಯಿಂದ ಅಷ್ಟೊಂದು ಗೌರವದಿಂದ ನನ್ನನ್ನು ಹತ್ತಿರದಲ್ಲಿ ನಿಯೋಜನೆ ಮಾಡಿದರು. ಅದಕ್ಕೆ ಕೂಡ ನಾನು ಧನ್ಯವಾದವನ್ನು ಹೇಳ್ತೇನೆ. ಯಾಕೆಂತ ಹೇಳಿದರೆ ಅಷ್ಟು ದೊಡ್ಡ ವ್ಯಕ್ತಿಗಳು ಬರುವಾಗ ನಮಗೆ ಎಲ್ಲಿಯೋ ಒಂದು ಪಾಯಿಂಟನ್ನು ಕೊಟ್ಟಿರ್ತಾರೆ. ಅದು ಬಿಟ್ಟು ನನ್ನನ್ನು ಅವರ ಬಳಿಯಲ್ಲಿ ಎಲ್ಲರೂ ಎಷ್ಟು ನಾನು ಒಂದೂವರೆ ವರ್ಷ ಇದ್ದೆ, ಒಂದೂವರೆ ವರ್ಷದಲ್ಲಿ ದೊಡ್ಡ ದೊಡ್ಡ ಅವಕಾಶಗಳು ನನಗೆ ಸಿಗ್ತಾ ಇದೆ. ಅದು ಹೇಗೆ ಏನು ಅಂತ ನಂಗೆ ಗೊತ್ತಿಲ್ಲ, ನನ್ನ ಒಂದು ಪ್ರಾಮಾಣಿಕತೆಯ ಏನಂತ ಗೊತ್ತಿಲ್ಲ. ಆ ಟೈಮಲ್ಲಿ ಕೂಡ ದೊಡ್ಡ ದೊಡ್ಡ ಒಂದು ಸಮಾರಂಭದಲ್ಲಿ ಕೂಡ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಗೆ ನನ್ನನ್ನು ಅಲ್ಲಿ ಕರ್ತವ್ಯಕ್ಕೆ ನಿಯೋಜನೆ ಮಾಡ್ತಾ ಇದ್ದರು. ಅದಕ್ಕೋಸ್ಕರ ನಾನು ಹೇಳ್ತೇನೆ, ಎಲ್ಲ ಸಿಬ್ಬಂದಿಗಳಿಗೂ ಕೂಡ ದೇಶದ ಹಿತದೃಷ್ಟಿಯಿಂದ, ಸಮಾಜದ ಹಿತದೃಷ್ಟಿಯಿಂದ ನಾವು ನಮ್ಮ ಇಲಾಖೆಯನ್ನು ಗೌರವಯುತವಾಗಿ ನಡೆಸಿಕೊಳ್ಳುವ ರೀತಿಯಲ್ಲಿ ತಾವೆಲ್ಲರೂ ನಡೆದುಕೊಳ್ಬೇಕು. ಈ ಒಂದು ಅವಕಾಶಕ್ಕಾಗಿ ನೀವೀಗ ಸನ್ಮಾನವನ್ನು ಪಡೆದಿದ್ದೀರಾ. ನೀವು ಮುಂದಿನ ದಿನದಲ್ಲಿ ಎಲ್ಲ ಹೋಮ್ಗಾರ್ಡ್ಗಳಿಗೆ ಕೂಡ ಮಾದರಿಯಾಗಿ ನೀವು ಸಮಾಜದಲ್ಲಿರ್ತೀರಿ, ಇಲಾಖೆಯಲ್ಲಿರ್ತೀರಿ. ನಿಮಗೆ ಧನ್ಯವಾದವನ್ನು ಅರ್ಪಿಸ್ತಾ ಈ ಅವಕಾಶಕ್ಕಾಗಿ ಅವರ ಅದೃಷ್ಟ ಏನೋ ಗೊತ್ತಿಲ್ಲ. ಆ ಟೈಮಲ್ಲಿ KSLC ಬಂದಿದ್ದು, ಆಫೀಸಿಗೆ ಬಂದಿದ್ದು, ನಾನು ಇದ್ದಾಗ ಬಂದಿದ್ದು. KSLC ಡ್ಯೂಟಿ ಬಂದಿದ್ದು, ನೀನು KSLC ಡ್ಯೂಟಿ ಹೋಗ್ತಾ ಅಂತ ಹೇಳಿದ್ರು. ಸಣ್ಣ ಹೋಗ್ತದೆ, ಅಲ್ಲಿ ಜನ ಬಿಡಬೇಕಿತ್ತು. ಅವರ ಲೆಕ್ಕಲ್ಲಿ ಒಂದೇ ತಿಂಗಳಲ್ಲಿ ಅವರಿಗೆ KSLC ಡ್ಯೂಟಿ ಬಂದು ಅಲ್ಲಿಂದ ಮಾಡಿದ್ದಾರೆ. ನಮಗೆಲ್ಲ ಖುಷಿ ತರುವಂಥ ವಿಷಯ ಏನಂತಂದರೆ, ಯಾವುದೇ ಗೃಹರಕ್ಷಕರು ಒಂದು ಉತ್ತಮ ಕೆಲಸ ಮಾಡಿದಾಗ ಅದು ನಮಗೆಲ್ಲರಿಗೂ ಒಂದು ನಮಗೆ ಸಂತೋಷ ವಿಷಯ ಮತ್ತು ನಮಗೆ ಇಲಾಖೆ ಕೂಡ ಗೌರವ ಕೊಡುವಂಥ ಸಂಸ್ಥೆ. ಇಲಾಖೆ ನಡೆಯುವಂಥದ್ದೇ ನಿಷ್ಕಾಮ ಸೇವೆ ಅಡಿಯಲ್ಲಿ ನಡೆಯುವಂಥ ಸಂಸ್ಥೆ. ಸಾರ್ವಜನಿಕ ರಕ್ಷಣೆ ಮತ್ತು ಸಾರ್ವಜನಿಕರ ಸ್ವತ್ತುಗಳ ಕಾಪಾಡುವ ಈ ದೃಷ್ಟಿಯಲ್ಲಿ ಆ ಕರ್ತವ್ಯ ನಿರತ ಸ್ಥಳದಲ್ಲಿ ತನ್ನ ಕರ್ತವ್ಯ ಬದ್ಧತೆಯನ್ನು ಅವರು ತೋರಿದ್ದಾರೆ. ಒಂದು 50,000 ರೂಪಾಯಿ ಮತ್ತು ನೆಕ್ಲೆಸ್ ಅಂತ ಇರೋದೆ ಇವತ್ತು ನಾವು ಆ ದುಡ್ಡು ನೋಡಿದ ತಕ್ಷಣ ವಿಚಲಿತರಾಗ್ತೇವೆ. ನಾವು ನೋಡಿ ಏನು ಮಾಡಬೇಕು, ತಗೊಂಡೋಗ್ಬೇಕಾ ಕೊಡಬೇಕಾ ಅಂತೇಳಿ 90% ಅದನ್ನು ತಗೊಂಡೋಗೋರೆ ಜಾಸ್ತಿ. ಆ ಟೈಮಲ್ಲಿ ಅವ್ರು ವಿಚಲಿತರಾಗಿದೆ. ಆ ದುಡ್ಡನ್ನು ಅವರಿಗೆ ನೀಡಬೇಕು ಮತ್ತು ಅವ್ರ ವಾರಸ ಮುಟ್ಟಿಸಬೇಕು. ತಕ್ಷಣ ಅವ್ರಿಗೆ ಫೋನ್ ಮಾಡಿ ಅದನ್ನು ಮುಟ್ಟಿಸಿ ನಮ್ಮ ಕಾರ್ಯವೈಖರಿ ಹೇಗಿರಬೇಕು ಅಂತೇಳಿ ಒಂದು ಬಂಟ್ವಾಳದ ಜನರ ಬಂಟ್ವಾಳ ಸಾರ್ವಜನಿಕರಲ್ಲಿ ಅವರು ಅದನ್ನು ನಮ್ಮ ಗೃಹರಕ್ಷಣಾ ಇಲಾಖೆ ನಾವು ನಿಮ್ಮ ಜೊತೆಗೆ ಇದ್ದೇವೆ, ನಾವು ಯಾವುದು ಆಗ್ತೇವೆ, ನಮ್ಮ ಕರ್ತವ್ಯವನ್ನು ನಿಷ್ಠೆಯನ್ನು ಮಾಡ್ತೇವೆ ಅಂತ ಅದನ್ನು ತೋರಿಸ್ಕೊಡ್ತೇವೆ. ಈ ರೀತಿ ಎಲ್ಲ ಗೃಹರಕ್ಷಕರು ಕೂಡ ಅವರು 2 ವರ್ಷದಲ್ಲಿ ಅವರು ಇಷ್ಟು ಸರ್ವಿಸ್ ಮಾಡಿ ಈ ಥರ ಒಂದು ಈಗ ಅವರು ನಗದು ಪುರಸ್ಕಾರವನ್ನು ತಗೊಂಡಿದ್ದಾರೆ. ಅದೇ ಥರ ಇಂಥ ಮುಂದೆ ಒಳ್ಳೊಳ್ಳೆ ಕೆಲಸ ಮಾಡಿಕೊಂಡು ಇಲಾಖೆಯ ಮುಖಾಂತರ ಪ್ರಶಸ್ತಿಗಳನ್ನು, ಸಾರ್ವಜನಿಕರ ಪ್ರಶಸ್ತಿಯನ್ನು ತಗೊಂಡಾಗ ಆ ಕರ್ತವ್ಯ ಮಾಡಿದ್ದಕ್ಕೆ ನಮಗೆ ಒಂದು ದೊಡ್ಡ ಪ್ರಶಸ್ತಿ ಅದು. ಹಾಗೆ ಶಿವಶೆಟ್ಟಿಗರವರು ಆ ಪ್ರಶಸ್ತಿಯನ್ನು ತಗೊಂಡೋದು ಖಾಲಿ ಅವರಂತಲ್ಲ, ಅವರೆಲ್ಲ ಘಟಕದ ಅಧಿಕಾರಿಗಳಿದ್ದಾರೆ, ಇಲ್ಲಿ ಬಂದಿದ್ದಾರೆ. ಎಲ್ಲ ಸಮಸ್ತ ಆ ಗೃಹರಕ್ಷಕರ ಪರವಾಗಿ ಅವರು ತಗೊಂಡಿದ್ದಾರೆ. ಇನ್ನೂ ಕೂಡ ಎಲ್ಲ ಗೃಹರಕ್ಷಕರು ಈ ಥರ ಕೆಲಸ ಮಾಡಿಕೊಂಡು ನಮಗೆ ಕೊಡುವಂಥ ಗೌರವವನ್ನು 380 ಬಟ್ ಅದರ ಪ್ರತಿಫಲ ಸಿಗುವಂಥದ್ದು ಅದಕ್ಕಿಂತ ದೊಡ್ಡದು. ನಾವು 380 ಗಂಟೆ ಸಾರ್ವಜನಿಕರಲ್ಲಿ ಆ ಕೀರ್ತಿಯನ್ನು ತಗೊಂಡು ಮಾಡುವಂಥದ್ದು ಅದು ಶಾಶ್ವತವಾಗಿ ಉಳಿತದೆ. ದುಡ್ಡು ಇವತ್ತು ಕೊಟ್ಟು ನಾಳೆ ಹೋಗ್ತದೆ, ಆದರೆ ಹೆಸರು ಸಂಪಾದನೆ ಮಾಡೋದು ಕೊನೆಯ ತನಕ ಇರ್ತದೆ. ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಕಮಾಂಡರ್ ಪ್ರತಿ ಸಲ ಯಾರನ್ನು ಒಳ್ಳೆ ಕೆಲಸ ಮಾಡ್ತಾರೆ ತಕ್ಷಣ ಅವರನ್ನು ಗುರುತಿಸಿ ಅವನು ಕೂಡ ತಕ್ಷಣ ಕೇಂದ್ರ ಕಚೇರಿಗೆ ಬರೆದು ಅದು ಇವತ್ತು ನಗದು ಪುರಸ್ಕಾರ ಅವರಿಗೆ ಘೋಷಣೆ ಮಾಡಿದ್ದಾರೆ. ಅವರಿಗೆ ಚೆಕ್ ಮುಖಾಂತರ ಕಮಾಂಡರ್ ಅವರಿಗೆ ಅಕೌಂಟಿಗೆ ಅವರಿಗೆ ಹಣವನ್ನು ಸಂದಾಯ ಮಾಡ್ತಾರೆ. ಈ ಥರ ಇವರಿಗೆ ಜಿಲ್ಲಾ ಸಮಸ್ಯೆ ನಾವು ಭಾರಿಯಾಗಿದ್ದೇವೆ. ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಎಲ್ಲ ಗೃಹರಕ್ಷಕರನ್ನ ನಮ್ಮ ಕಚೇರಿಗೆ ಕರೆದು ಅವರನ್ನು ಗೌರವಿಸಿ ಅವರನ್ನು ಸನ್ಮಾನ ಮಾಡ್ತಾರೆ. ಅವರಿಗೆ ಎಲ್ಲರ ಪರವಾಗಿ ನಮ್ಮ ಸಮಾವೇಶದಲ್ಲಿ ನಾವು ಹೃತ್ಪೂರ್ವಕವನ್ನು ಸಲ್ಲಿಸ್ತೇವೆ. ಅದೇ ಥರ ಇನ್ನೂ ಕೂಡ ಶಿವಶೆಟ್ಟಿಗಳು ಇನ್ನೂ ಉತ್ತಮವಾದ ಕೆಲಸ ಮಾಡಿಕೊಂಡು ನಮ್ಮ ಇಲಾಖೆಗೆ ಕೀರ್ತಿ ತರಬೇಕು ಮತ್ತು ಎಲ್ಲ ಗೃಹರಕ್ಷಕರು ಕೂಡ ಇದು ಮಾತ್ರ ಬೇಕಂತ ಹೇಳ್ತಾರೆ. ನಮ್ಮ ಸಂಯಮ, ಕರ್ತವ್ಯನಿಷ್ಠೆ, ಸಾಮಾಜಿಕ ಪ್ರಜ್ಞೆ ಈ ಮೂರನ್ನು ಕೂಡ ಮೈಗೂಡಿಸಿಕೊಂಡು ಅವರ ಪ್ರಾಮಾಣಿಕತೆಯನ್ನು ಅವರು ನಡೆದಿದ್ದಾರೆ. ನಾನು ನಮ್ಮ ಇಲಾಖೆಯ ಸಮಾದೇಶರ ಪರವಾಗಿ ಹಾಗೂ ಇಲಾಖೆ ಎಲ್ಲರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಆರ್ಥಿಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.